ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಆದಿಯಲ್ಲಿ ಇದ್ದ ವಚನ ನಮ್ಮ ನೋಡ ಬಂದ ವಚನ ವಚನ ಸತ್ಯ ವಚನ ಭೂಮಿಗೆ ಬಂದ ವಚನ ಪಿತನ ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಪ್ರಿಯ ಸಹೋದರ ಸಹೋದರಿಯರೇ, ಈ ವಚನಾಮೃತ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ದೇವರ ವಾಕ್ಯವನ್ನು ಈ ಕಾರ್ಯಕ್ರಮದಲ್ಲಿ ನಾವು ಧ್ಯಾನಿಸುತ್ತೇವೆ. ಸಹೋದರ ಸಹೋದರಿಯರೇ, ಜೀವನದಲ್ಲಿ ಮನುಷ್ಯನಿಗೆ ಉನ್ನತ ಸ್ಥಾನ ಅಥವಾ ಕೆಳಗಿನ ಸ್ಥಾನ ಇವುಗಳು ಮನುಷ್ಯನ ಇದರ ಬಗ್ಗೆ ತುಂಬ ತಲೆ ಕೆಡಿಸಿ ಇವತ್ತಿನ ಕಾಲದಲ್ಲಿ ಸ್ಥಾನಗಳಿಗಾಗಿ ಇವತ್ತು ಹೊಡೆದಾಡುವುದು, ಜಗಳವಾಡುವುದು ಇದನ್ನೆಲ್ಲ ನಾವು ಕಾಣುತ್ತೇವೆ. ಮನುಷ್ಯ ಅಧಿಕಾರದ ದಾಹಕ್ಕೆ ಇವತ್ತು ಮಾರು ಹೋಗಿದ್ದಾನೆ. ಅಧಿಕಾರ ದಾಹ ಮನುಷ್ಯನನ್ನು ಇವತ್ತು ಸುಡ್ತಾ ಇದೆ. ಯಾವುದೇ ಒಂದು ಸ್ಥಾನಗಳನ್ನ ನೋಡ್ತೇವೆ ರಾಜಕೀಯದಲ್ಲಿ. ಇವತ್ತು ರಾಜ್ಯ ಸರ್ಕಾರದ ಕೇಂದ್ರ ಸರ್ಕಾರ ಇದು ಯಾರು ನಾನು ಮಂತ್ರಿ ಆಗಬೇಕು, ನನಗೆ ಆ ಸ್ಥಾನ ಸಿಗಬೇಕು, ನಾನು ಈ ಮಂತ್ರಿ ಆಗಬೇಕು, ನಾನು ಆ ಮಂತ್ರಿ ಆಗಬೇಕು. ಅಧಿಕಾರದ ದಾಹ. ಸಾಮಾನ್ಯ ಒಬ್ಬ ಶಾಸಕನಾಗಿರಲಿಕ್ಕೆ ಬೇಡ. ಜನರು ಆತನನ್ನು ಶಾಸಕನಾಗಿ ಚುನಾಯಿಸಿದರು, ಆತನಿಗೆ ಮಂತ್ರಿ ಸ್ಥಾನ ಬೇಕು. ಇದೊಂದು ಕೆಟ್ಟ ಬೆಳವಣಿಗೆ. ಅದೇ ರೀತಿ ಸಂಸ್ಥೆಗಳಲ್ಲಿ ನಾವು ನೋಡ್ತೇವೆ. ಧಾರ್ಮಿಕ ಸಂಸ್ಥೆಗಳಾಗಲಿ ಅಥವಾ ಸೆಕ್ಯುಲರ್ ಸಂಸ್ಥೆಗಳಾಗಲಿ, ಸಹೋದರ ಸಹೋದರರೇ, ಇವತ್ತಿನ ಅಧಿಕಾರ ದಾಹ ನಾವು ನೋಡ್ತೇವೆ. ಒಂದು ಚುನಾವಣೆ ಆಗಬೇಕಾದ್ರೆ ಏನೆಲ್ಲ ಗಲಾಟೆ ಆಗುತ್ತೆ, ಏನೆಲ್ಲ ಅದರಲ್ಲಿ ಒಬ್ಬನ ಬಗ್ಗೆ ಹೆಸರನ್ನು ಕೆಡಿಸುವ ಕೃತ್ಯಗಳಾಗುತ್ತೇವೆ, ಎಲ್ಲ ನೋಡ್ತೀವಿ ನಾವು. ಬರೀ ಮನುಷ್ಯ ಅಧಿಕಾರ ಬೇಕು, ಸ್ಥಾನ ಬೇಕು. ದೇವರ ವಾಕ್ಯ ನಮಗೆ ಹೇಳುತ್ತೆ, ಸಹೋದರ ಸಹೋದರರೇ, ಸ್ಥಾನಕ್ಕೆ ಆಸೆ ಪಡುವುದು ಖಂಡಿತ ಒಳ್ಳೆಯದಲ್ಲ. ಈ ಲೌಕಿಕ ಸ್ಥಾನ ನಮ್ಮ ಶ್ರೇಷ್ಠತೆಯನ್ನು ತೋರಿಸಲ್ಲ. ಅದೇ ವಾಕ್ಯವನ್ನು ಧ್ಯಾನಿಸೋಣ. ನಾವು ನಮ್ಮ ಬಗ್ಗೆ ಯೋಚಿಸೋಣ. ಜೀವನದಲ್ಲಿ ನಾವು ಯಾವ ರೀತಿ ನಡೆಯುತ್ತೇವೆ ಇದರ ಬಗ್ಗೆ ನಾವು ಚೆನ್ನಾಗಿ ಯೋಚಿಸಿ, ನಾವು ಒಂದು ವೇಳೆ ಇಂಥ ಅಧಿಕಾರ ದಾಹಕ್ಕೆ ಒಳಪಟ್ಟಿದ್ದೇವೆ ಆದರೆ, ಸ್ಥಾನಗಳಿಗಾಗಿ ಒದ್ದಾಡ್ತೇವೆ ಆದರೆ, ಖಂಡಿತವಾಗಿ ನಾವು ಇವತ್ತು ದೇವರ ವಾಕ್ಯದ ಮೂಲಕ ನಮ್ಮನ್ನೇ ನಾವು ತಿದ್ದಿಕೊಳ್ಳೋಣ. ಹೊಸ ದಾರಿಯಲ್ಲಿ ನಡೆಯೋಣ. ದೇವರ ವಾಕ್ಯವನ್ನು ಆಲಿಸೋಣ. ಶಿರಾಕನ ಗ್ರಂಥದಿಂದ ನಾವು ಮುಂದುವರಿಸ್ತಾ ಈ ವಾಕ್ಯವನ್ನು ಕೇಳ್ತಿದ್ದೇವೆ. 7ನೇ ಅಧ್ಯಾಯ ವಾಕ್ಯ 4. ಸರ್ವೇಶ್ವರನಿಂದ ಉನ್ನತ ಪದವಿಯನ್ನು ಹುಡುಕಬೇಡ. ಸರ್ವೇಶ್ವರನಿಂದ ಉನ್ನತ ಪದವಿಯನ್ನು ಹುಡುಕಬೇಡ. ಅರಸನಿಂದ ಗೌರವ ಸ್ಥಾನವನ್ನು ಅರಸಬೇಡ. ಯಾಕೆ? ಸರ್ವೇಶ್ವರರೇ ದೇವರು. ದೇವರು ನಿನ್ನನ್ನು ಸೃಷ್ಟಿಸಿದ್ದಾರೆ. ಈ ಲೋಕದಲ್ಲಿ ನೀನು ಹುಟ್ಟುವುದು ದೇವರ ಇಚ್ಛೆ. ಈ ಲೋಕದಲ್ಲಿ ನೀನೇನು ಹುಟ್ಟುವಾಗಿ ಏನು ತಂದು ಬರಲ್ಲ. ಅದು ಯಾವ ಸ್ಥಾನಕ್ಕೂ ನೀನೇನು ಬುಕ್ ಮಾಡಲ್ಲ. ಯಾರು ಅದನ್ನು ನಿರ್ಧಾರ ತಗೊಳ್ತಾರೆ? ಸಹೋದರ ಸಹೋದರರೇ, ಪ್ರತಿಯೊಬ್ಬರ ನನ್ನ ನಿಮ್ಮ ಹುಟ್ಟು ದೇವರಿಂದ ನಿರ್ಧಾರವಾಗುತ್ತೆ, ಮನುಷ್ಯನಿಂದ ಅಲ್ಲ. ಬಡ ಕುಟುಂಬದಲ್ಲಿ ಹುಟ್ಟುತ್ತೇವೋ, ಶ್ರೀಮಂತ ಕುಟುಂಬದಲ್ಲಿ ಹುಟ್ಟುತ್ತೇವೋ, ಅಥವಾ ಉನ್ನತ ಅಧಿಕಾರಿಯ ಕುಟುಂಬದಲ್ಲಿ ನಾವು ಹುಟ್ಟುತ್ತೇವೋ, ಅರಸನ ಕುಟುಂಬದಲ್ಲಿ ಹುಟ್ಟುತ್ತೇವೋ, ಅದು ನಮಗೆ ಗೊತ್ತಿಲ್ಲ. ಯಾರ ಬದುಕು ಎಲ್ಲಿ ಆರಂಭ ಆಗುತ್ತೆ ಅಂತ ಯಾರು ಗೊತ್ತಿಲ್ಲ. ಬರೀ ದೇವರ ಇಚ್ಛೆ ತಾನೆ.
ಈ ಲೋಕದಲ್ಲಿ ಹುಟ್ಟುವುದು ದೇವರ ಇಚ್ಛೆ. ಪ್ರತಿಯೊಬ್ಬ ಮನುಷ್ಯನಿಂದ ನಾವು ತಿಳಿದುಕೊಳ್ಬೇಕು. ಯಾರೊಬ್ಬನು ತನ್ನ ಜೀವನಕ್ಕೆ, ಈ ಅಸ್ತಿತ್ವಕ್ಕೆ ತಾನು ನಿರ್ಧಾರ ತಗೊಳ್ಳಿಕ್ಕಾಗಲ್ಲ. ನೀನು ಹುಟ್ಟಿದ ನಂತರ ನಿನ್ನ ಜೀವನವನ್ನು ನೀನು ರೂಪಿಸಬೇಕಷ್ಟೆ. ಆದರೆ ಅದು ಶಾಶ್ವತವಲ್ಲ, ಅದು ಶಾಶ್ವತವಲ್ಲ. ಆದ್ದರಿಂದ ದೇವರ ವಾಕ್ಯಗಳು ಹೇಳುತ್ತೆ, ದೇವರಿಂದ, ಸರ್ವೇಶ್ವರನಿಂದ ಉನ್ನತ ಪದವಿಯನ್ನು ಹುಡುಕಬೇಡ. ಯಾಕೆ ಸಹೋದರ ಸಹೋದರರೇ? ಯೆರೆಮೀಯನ ಪುಸ್ತಕದ ಯೆರೆಮೀಯ ಗ್ರಂಥ ಪ್ರವಾದಿಯ ಗ್ರಂಥದಲ್ಲಿ ದೇವರ ವಾಕ್ಯ ನಮಗೆ ಹೇಳುತ್ತೆ, 1ನೇ ಅಧ್ಯಾಯ 5ನೇ ವಾಕ್ಯ ಏನು ಹೇಳುತ್ತೆ? ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟುವುದಕ್ಕೆ ಮುಂಚೆ, ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಹುಟ್ಟುವುದಕ್ಕೆ ಮುಂಚೆ, ತಾಯಿಯ ಗರ್ಭದಲ್ಲಿ ಹುಟ್ಟುವುದಕ್ಕೆ ಮುಂಚೆ ಅಂದರೆ ನಮ್ಮ ಈ ಲೋಕಕ್ಕೆ ನಾವು ಬರುವ ಮುಂಚೆ, ಆ ಒಂದು ನಮ್ಮ ಆರಂಭ, ಜೀವನದ ಆರಂಭ ಏನಾಗುತ್ತೆ? ದೇವರ ವಾಕ್ಯ ನಮಗೆ ಹೇಳುತ್ತೆ, ನಿನ್ನನ್ನು ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ನಾನು ತಿಳಿದಿದ್ದೆ, ನಿನ್ನನ್ನು ನಾನು ತಿಳಿದಿದ್ದೆ. ನೀನು ಉದರದಿಂದ ಹೊರಬರುವುದಕ್ಕೆ ಮೊದಲೇ ನಿನ್ನನ್ನು ನಾನು ಪವಿತ್ರೀಕರಿಸಿದ್ದೆ. ನಿನ್ನನ್ನು ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನಾನು ನೇಮಿಸಿದ್ದೇನೆ. ಹಾಗಾದರೆ ನಿನ್ನ ಬದುಕು ಯಾರ ಕೈಯಲ್ಲಿ? ತಾಯಿಯ ಗರ್ಭದಲ್ಲಿ ರೂಪಿಸುವುದಕ್ಕೆ ಮುಂಚೆ ನಿನ್ನನ್ನು ನಾನು ತಿಳಿದಿದ್ದೇನೆ. ಅಂದರೆ ತಾಯಿಗೂ ತಿಳಿದಿಲ್ಲ, ತಂದೆಗೂ ತಿಳಿದಿಲ್ಲ, ನಿನಗೂ ತಿಳಿದಿಲ್ಲ, ದೇವರಿಗೆ ಮಾತ್ರ. ನಿನ್ನ ಬದುಕು, ನಿನ್ನ ಹುಟ್ಟು, ನಿನ್ನ ಈ ಜೀವನ ಈ ಲೋಕದಲ್ಲಿ, ನಿನ್ನ ಮುಂದಿನ ಭವಿಷ್ಯ ಎಲ್ಲ ದೇವರ ಕೈಯಲ್ಲಿ, ಎಲ್ಲ ದೇವರಿಗೆ ತಿಳಿದಿದೆ. ಎಲ್ಲವನ್ನೂ ದೇವರು ಬಲ್ಲವನು. ಹಾಗಾದರೆ ನೀನು ಹೇಗೆ ಒಂದು ಸ್ಥಾನವನ್ನು ದೇವರಿಂದ ಇಚ್ಛೆ ಪಡ್ತೀಯಾ? ಉದರದಿಂದ ಹೊರಗೆ ಬರುವುದಕ್ಕೆ ಮೊದಲೇ ನಾನು ಪವಿತ್ರೀಕರಿಸಿದ್ದೆ, ರಾಷ್ಟ್ರಗಳಿಗೆ ಪ್ರವಾದಿಯನ್ನಾಗಿ ನೇಮಿಸಿದ್ದೇನೆ. ಹಾಗಾದರೆ ಒಬ್ಬ ಪ್ರವಾದಿಯಾಗಿ ನೇಮಿಸಲ್ಪಟ್ಟವನು ನೀನು ಹೇಗೆ ಈ ಲೋಕದಲ್ಲಿ ಒಬ್ಬ ರಾಜನಾಗಿ ನೀನು ಆ ಹುದ್ದೆಯನ್ನು ಹರಸುವುದು ಸಾಧ್ಯ? ಸರ್ವೇಶ್ವರನಿಂದ ಅರಸನ ಪದವನ್ನು ಹೇಗೆ ನೀನು ಹುಡುಕಲಿಕ್ಕೆ ಸಾಧ್ಯವಿಲ್ಲ. ಯಾಕೆಂದರೆ ನಿನ್ನ ಜೀವನವನ್ನು ದೇವರು ನಿರ್ಧರಿಸಿದ್ದಾರೆ. ಏನಾಗಬೇಕು ನೀನು? ಪ್ರವಾದಿ ಆಗಬೇಕಾ? ರೈತನಾಗಬೇಕಾ? ಒಬ್ಬ ವ್ಯಾಪಾರಿ ಆಗಬೇಕಾ? ಧಾರ್ಮಿಕ ಮುಖಂಡನಾಗಬೇಕಾ? ಅಥವಾ ಈ ಸಮಾಜ ಸೇವಕನಾಗಬೇಕಾ? ಒಬ್ಬ ಶಿಕ್ಷಕನಾಗಬೇಕಾ? ಎಲ್ಲವೂ ನಿನ್ನ ಜೀವನದಲ್ಲಿ ಆ ದೇವರು ನಿರ್ಧರಿಸುತ್ತಾರೆ. ದೇವರ ಇಚ್ಛೆ. ಆದ್ದರಿಂದ ದೇವರ ವಾಕ್ಯ ಹೇಳುತ್ತೆ, ಸರ್ವೇಶ್ವರನಿಂದ ಉನ್ನತ ಪದವಿಯನ್ನು ಹುಡುಕಬೇಡ. ಏನು ನಿನಗೆ ದೇವರು ಕೊಡ್ತಾರೆ ಅದರಲ್ಲಿ ತೃಪ್ತಿ ಪಡು, ಅದನ್ನೇ ಸರಿಯಾಗಿ ಮಾಡು. ಅರಸನಿಂದ ಗೌರವ ಸ್ಥಾನವನ್ನು ಅರಸಬೇಡ. ಯಾಕೆ? ಯಾರಿಗೆ ಗೌರವದ ಸ್ಥಾನ ಕೊಡಬೇಕು ಅರಸನಿಗೆ ಚೆನ್ನಾಗಿ ಗೊತ್ತು. ನೀನು ಕೇಳುವುದಲ್ಲ. ತನ್ನ ಆಳ್ವಿಕೆಗೆ, ತನ್ನ ರಾಜ್ಯದ ಆಳ್ವಿಕೆಗೆ ನನಗೆ ಯಾರು ಬೇಕು ಇದನ್ನು ಆಳುವವನು ನಿರ್ಧರಿಸಬೇಕೇ ಹೊರತು ನೀನಲ್ಲ. ಒಬ್ಬ ಪ್ರಧಾನಮಂತ್ರಿ ದೇಶದ, ಆತನಿಗೆ ಯಾರು ಮಂತ್ರಿಗಳಾಗಬೇಕೆಂಬುದು ಪ್ರಧಾನಮಂತ್ರಿ ನಿರ್ಧರಿಸಬೇಕಷ್ಟೆ. ಯಾಕೆಂದರೆ ನೀನು ಆಸೆ ಪಟ್ಟರೆ ಆ ಹುದ್ದೆಗೆ ನೀನು ಯಾವುದೇ ಅರ್ಹತೆ ಇದೆ ಎಂಬುದನ್ನು ಅದನ್ನು ಪ್ರಧಾನಮಂತ್ರಿ ಅವರು ನಿರ್ಧರಿಸಬೇಕಷ್ಟೆ, ಅಥವಾ ಮುಖ್ಯಮಂತ್ರಿ ನಿರ್ಧರಿಸಬೇಕಷ್ಟೆ. ಅವರು ಬಲ್ಲವರು. ಯಾಕೆಂದರೆ ಆಡಳಿತ ನಡೆಸುವವರು ಅವರು. ಅದೇ ರೀತಿಯಲ್ಲಿ ದೇವರ ಸಹೋದರ ಸಹೋದರರೇ, ಈ ಲೋಕದಲ್ಲಿ ನಮಗೆ ಜೀವನವನ್ನು ಕೊಡುವುದೇ ದೇವರು.
ದೇವರು ಜೀವನ ಕೊಡುವಾಗ ನಮ್ಮ ಬದುಕಿನಲ್ಲಿ ನನಗೇನು ಬೇಕು, ನಾನು ಯಾವ ಸ್ಥಾನದಲ್ಲಿರಬೇಕು, ನಾನು ಹೇಗೆ ನಿರ್ಧರಿಸುವುದು? ಆಸೆ ಪಡ್ತೀನಿ, ನಾನು ಆಸೆ ಪಟ್ಟು ಒಂದಿನ ನಾನು ಕೆಳಗೆ ಬೀಳ್ತೀನಿ. ಏನಾಗುತ್ತೆ ಸಹೋದರ ಸಹೋದರರೇ? ಯಾಕೆ ಇದು ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತದೆ? ಒಂದು ವೇಳೆ ನೀನು ಈ ಲೋಕದಲ್ಲಿ ಆಸೆಪಟ್ಟ ಹುದ್ದೆ ನಿನಗೆ ಸಿಗಲಿಲ್ಲ, ಏನಾಗುತ್ತೆ? ನೀನು ಆ ಹುದ್ದೆಯನ್ನು ಪಡೆಯಲು ಭ್ರಷ್ಟಾಚಾರಕ್ಕೆ ಕೈ ಇಡ್ತೀಯಾ. ಭ್ರಷ್ಟಾಚಾರ ನಿನ್ನ ಜೀವನದ ಭಾಗವಾಗಿ ಬಿಡುತ್ತೆ. ಅಧಿಕಾರಕ್ಕೆ ಏನು ಮಾಡಲಿ ಸಿದ್ಧವಾಗಿರ್ತೀಯ. ಆದ್ದರಿಂದ ಚೆನ್ನಾಗಿ ಯೋಚಿಸು. ಉನ್ನತ ಸ್ಥಾನವನ್ನು ನೀನು ಅರಸಬೇಡ, ಅದು ನಿನ್ನನ್ನೇ ಹುಡುಕಿಕೊಂಡು ಬರಬೇಕು. ಒಂದು ಗಾದೆ ಮಾತಿದೆ, ಕೊಂಕಣಿಯಲ್ಲಿ ನಾವು ಹೇಳ್ತೇವೆ, ಮೋರಿಯಾದ ಆಮ್ಕ ಸುದಿನೆ ಆಮಿ ಮೋರಿಯಾ ಸುದಿನಿಗೆ ಚೆನ್ನೈ. ಅಂದರೆ ಮರ್ಯಾದೆ ಎಂಬುದು ನನ್ನನ್ನು ಹುಡುಕಿಕೊಂಡು ಬರಬೇಕು, ನಾನು ಮರ್ಯಾದೆಯನ್ನು ಹುಡುಕಿಕೊಂಡು ಹೋಗೋದಲ್ಲವ ಅಲ್ಲ. ಒಳ್ಳೆಯ ಕೆಲಸವನ್ನು ಮಾಡು, ನಿನಗೆ ತನ್ನಿಂದ ತಾನೇ ಆ ಸ್ಥಾನ ಬರುತ್ತೆ. ನಿನ್ನಲ್ಲಿ ಆ ಒಳ್ಳೆತನ ಇದ್ದರೆ ಆ ದೇವರ ಇಚ್ಛೆ ನಿನ್ನಲ್ಲಿ ನೆರವೇರುವಾಗ ಒಬ್ಬ ಒಳ್ಳೆಯ ವ್ಯಕ್ತಿಯಲ್ಲಿ ದೇವರ ಇಚ್ಛೆ ನೆರವೇರುತ್ತೆ. ಯಾಕೆಂದರೆ ಒಬ್ಬ ಒಳ್ಳೆಯ ವ್ಯಕ್ತಿ ದೇವರ ದಾರಿಯಲ್ಲೇ ನಡೀತಾನೆ. ಅಂಥ ಒಳ್ಳೆಯ ಮನುಷ್ಯನಿಗೆ ಆ ಏನೇ ಪದವಿದ್ದ ಅರಸದೆ ಅದು ಬರುತ್ತೆ, ತನ್ನಿಂದಾನೇ ಬರುತ್ತೆ. ಅದು ಭಾಳ ಮುಖ್ಯ. ಅದನ್ನು ನೀನು ಅರಸಬೇಡ, ನೀನು ಹುಡುಕಿಕೊಂಡು ಹೋಗಬೇಡ. ಮುಂದೆ ನಮಗೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ಪಾಂಡಿತ್ಯಕ್ಕಾಗಿ ಕೊಚ್ಚಿಕೊಳ್ಳಬೇಡ ಅರಸರ ಎದುರಿನಲ್ಲಿ. ಅರಸನ ಎದುರಿನಲ್ಲಿ ನಿನ್ನ ಪಾಂಡಿತ್ಯ ಕೊಚ್ಚಿಕೊಳ್ಳಬೇಡ. ಯಾಕೆಂದರೆ ಅರಸನು ನಿನ್ನನ್ನು ಚೆನ್ನಾಗಿ ಬಲ್ಲ. ಅರಸನ ಮುಂದೆ ನಿನ್ನ ಪಾಂಡಿತ್ಯ ಸಲ್ಲದು. ನೀನು ಯಾರಲ್ಲಿ ಹೇಳಿಕೊಳ್ಬೇಕು ಅವರಲ್ಲೇ ಹೇಳಿಕೊಳ್ಬೇಕು ಹೊರತು ಅರಸರಲ್ಲಿ ನೀನು ಹೇಳಿಕೊಳ್ಳೋದಲ್ಲ. ಸಹೋದರ ಸಹೋದರರೇ, ನಾವು ಬುದ್ಧಿವಂತರನ್ನು ಎಲ್ಲೆಲ್ಲಿ ತೋರಿಸ್ಲಿಕ್ಕಾಗಲ್ಲ. ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸ್ಬೇಕು. ನಮ್ಮ ಜೀವನದಲ್ಲಿ ಒಳ್ಳೆಯವರಂತ ತೋರಿಸೋದು ನಮ್ಮ ಜೀವನದ ನಮ್ಮ ಒಳ್ಳೆಯ ಕೆಲಸಗಳಲ್ಲಿ, ಒಳ್ಳೆಯ ರೀತಿಯಲ್ಲಿ, ನೈತಿಕತೆಯಲ್ಲಿ, ಬದುಕಿನಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬದುಕುವಾಗ ಸಮಾಜ ನಮ್ಮನ್ನು ಕಾಣುತ್ತೆ, ಒಳ್ಳೆಯವರೆಂದು ನಮ್ಮನ್ನು ಗುರುತಿಸುತ್ತದೆ, ಅವರು ಗೌರವ ನಮಗೆ ಕೊಡ್ತಾರೆ. ಆದರೆ ಈ ಒಳ್ಳೆತನ ನಮ್ಮ ಇಲ್ಲದಿದ್ದರೆ, ಕೆಟ್ಟ ವ್ಯಕ್ತಿಗಳಾಗಿ ನಾವು ಜೀವಿಸುವಾಗ ಯಾವ ರೀತಿಯಲ್ಲಿ ನಮಗೆ ಸಮಾಜ ಗೌರವ ಕೊಡಲ್ಲ. ಮುಂದೆ ದೇವರ ವಾಕ್ಯ ಹೇಳ್ತದೆ, ನೀತಿವಂತನೆಂದು ತೋರಿಸಿಕೊಳ್ಳಬೇಡ, ಸರ್ವೇಶ್ವರ ಸನ್ನಿಧ್ಯದಲ್ಲಿ ನಿನ್ನ ಪಾಂಡಿತ್ಯಕ್ಕಾಗಿ ಕೊಚ್ಚಿಕೊಳ್ಳಬೇಡ. ಅರಸನ ಎದುರಿನಲ್ಲಿ ಪ್ರಯತ್ನ ಪಡಬೇಡ, ನ್ಯಾಯಾಧೀಶನಾಗಲು ನಿನ್ನ ಶಕ್ತಿ ಸಾಲದಿರಬಹುದು, ಅಧರ್ಮವನ್ನು ನಿರ್ಮೂಲನಗೊಳಿಸಲು. ನೀನು ಒಬ್ಬ ನ್ಯಾಯಾಧೀಶನಾಗಲಿಕ್ಕೆ ಪ್ರಯತ್ನ ಪಡಬೇಡ. ಯಾಕೆ? ಅಧರ್ಮವನ್ನು ಓಡಿಸುವಂಥ ಶಕ್ತಿ, ಆ ನೈತಿಕತೆ ನಿನ್ನಲ್ಲಿ ಇಲ್ಲದಿರಬಹುದು. ಸಹೋದರ ಸಹೋದರಿಯರೇ, ನಾವು ಪ್ರತಿಯೊಬ್ಬರು ನಮ್ಮ ಬಗ್ಗೆ ಆಳವಾಗಿ ತಿಳಿದುಕೊಳ್ಬೇಕು. ನಮ್ಮ ಜೀವನ ಹೇಗಿದೆ, ನಮ್ಮ ಸ್ವಭಾವ ಹೇಗಿದೆ, ಎಂಥ ರೀತಿಯಲ್ಲಿ ನಾವು ಬೆಳೆದಿದ್ದೇವೆ, ನಮ್ಮ ತತ್ವಗಳೇನು, ನಮ್ಮ ಸಿದ್ಧಾಂತಗಳೇನು, ನಾವು ಜೀವನ ನಡೆಯುವಂಥ ರೀತಿ ಏನು, ಇವುಗಳನ್ನು ತಿಳಿದುಕೊಳ್ಬೇಕು. ನಾವು ನಮ್ಮ ಬಗ್ಗೆ ತಿಳಿದುಕೊಳ್ಬೇಕು. ಆಗ ನಾನು ಎಷ್ಟರ ಮಟ್ಟಿಗೆ ನಾನು ಅರ್ಹನು ಎಂಬುದು ನನಗೆ ತಿಳಿಯುತ್ತೆ. ಒಂದು ವೇಳೆ ಅಂಥದ್ದೊಂದು ಇಲ್ಲದಿದ್ವೆಂದಾದರೆ ನಾವು ಬರೀ ನಮ್ಮ ಬಗ್ಗೆ ಕೊಚ್ಚಿಕೊಳ್ತೇವೆ ಹೊರತು ಏನು ನಾವು ಆಗಬೇಕು ಆಗಲ್ಲ. ಎಲ್ಲಿ ನಾವು ಇರಬೇಕು ಅಲ್ಲಿ ಇರಲ್ಲ. ಯಾವ ಕೆಲಸ ಮಾಡಬೇಕು ಅದು ಮಾಡಲ್ಲ. ಯಾವ ಸ್ಥಾನದಲ್ಲಿ ಇರಬೇಕು ಆ ಸ್ಥಾನಕ್ಕೆ ನಾವು ಮುಟ್ಟಲ್ಲ. ಯಾಕೆಂದರೆ ನಾವು ನಮ್ಮ ಬಗ್ಗೆ ಯೋಚಿಸಲ್ಲ. ಆ ಅರ್ಹತೆ ನಮಗೆ ಬೇಕು. ಅರ್ಹತೆ ನಾವು ಯೋಚಿಸಿದಂಥ ಅರ್ಹತೆ ಅಲ್ಲ, ಸಮಾಜವು ಕಾಣುವಂಥ ಅರ್ಹತೆ, ದೇವರು ಕಾಣುವಂಥ ಅರ್ಹತೆ. ದೇವರು ಸಮಾಜದ ಮೂಲಕ ನಮ್ಮನ್ನು ಕಾಣ್ತಾರೆ.
ಜನರು ನಮ್ಮನ್ನು ಗುರುತಿಸಿದ್ರೆ ದೇವರು ನಮ್ಮನ್ನು ಗುರುತಿಸುವುದು. ಸಮಾಜವು ಒಳ್ಳೆಯವರಂತ ಕಂಡು ಬಂದ ವ್ಯಕ್ತಿ, ಅದು ದೇವರಿಗೆ ಒಳ್ಳೆಯವರಂತ ಕಂಡು ಬಂದ ವ್ಯಕ್ತಿ. ಅದು ಬೇಕು ನಮ್ಮಲ್ಲಿ. ಅಂತಹ ಒಂದು ನೈತಿಕತೆ ನಮ್ಮಲ್ಲಿ ರೂಪಿಸಿಬಿಡಬೇಕು. ಊರ ಜನರ ವಿರುದ್ಧ ದ್ರೋಹ ಮಾಡಬೇಡ. ಊರ ಜನರ ವಿರುದ್ಧ ದ್ರೋಹ ಮಾಡಬೇಡ. ಜನರ ಎದುರಿನಲ್ಲಿ ನಿನ್ನನ್ನೇ ತಗ್ಗಿಸಿಕೊಳ್ಬೇಡ. ಸಹೋದರ ಸಹೋದರರೇ, ಒಬ್ಬ ವ್ಯಕ್ತಿಯಾಗಿ ನಮ್ಮ ಊರ ಜನರ ಒಂದು ದೊಡ್ಡ ಮನುಷ್ಯನಾಗಬೇಕೆಂಬ ಆ ಹಂಬಲ ನಮ್ಮಲ್ಲಿ ಇರಬಹುದು. ಆದರೆ ನಮ್ಮ ದೊಡ್ಡತನ, ನಮ್ಮ ಒಂದು ಗೌರವದ ಸ್ಥಾನ, ಅದು ನಾವು ಯೋಚಿಸುವುದಷ್ಟೇ. ಆದರೆ ನಮ್ಮ ಜೀವನದಲ್ಲಿ ನಾವು ಬಹುಶಃ ಒಂದು ವೇಳೆ ಆ ಜನರಿಗೆ ಗೌರವ ನಾವು ಕೊಡುವುದಿಲ್ಲ, ಆ ಜನರ ಭಾವನೆಗಳನ್ನು ತಿಳಿಯುವುದಿಲ್ಲ. ಬರೀ ನಮ್ಮ ಅಧಿಕಾರಕ್ಕಾಗಿ ಆ ಜನರ ನಾವು ಉಪಯೋಗಿಸ್ತೇವೆ, ಅವರನ್ನು ಯೂಸ್ ಮಾಡ್ದಂತ ಹೇಳ್ತೇವೆ. ನಾವು ಅಂಥದ್ದು ಮಾಡಿದ ದ್ರೋಹ ಬಗೆಯುತ್ತೇವೆ. ಸಹೋದರ ಸಹೋದರರೇ, ಒಂದು ಸ್ಥಾನ ಸಮಾಜದಲ್ಲಿ ಯಾಕೆ ಕೊಡಲ್ಪಟ್ಟಿದೆ? ಒಬ್ಬ ವ್ಯಕ್ತಿಯು ಯಾವುದೇ ಒಬ್ಬ ಅಧಿಕಾರಿ ಸ್ಥಾನದಲ್ಲಿರ್ಬೋದು, ಒಬ್ಬ ಮಂತ್ರಿ ಸ್ಥಾನದಲ್ಲಿರ್ಬೋದು, ಒಬ್ಬ ಅರಸನ ಸ್ಥಾನದಲ್ಲಿರ್ಬೋದು, ಒಬ್ಬ ಧಾರ್ಮಿಕ ಗುರುವಿನ ಸ್ಥಾನದಲ್ಲಿರ್ಬೋದು, ಒಬ್ಬ ತಂದೆ ತಾಯಿಯ ಸ್ಥಾನದಲ್ಲಿರ್ಬೋದು. ಯಾಕೆ ಆ ಸ್ಥಾನ ಕೊಡಲ್ಪಟ್ಟಿದೆ? ಯಾಕೆ ಆ ಸ್ಥಾನ ಕೊಡಲ್ಪಟ್ಟಿದೆ? ನಿನ್ನ ಕೈ ಕೆಳಗೆ ಯಾರಿದ್ದಾರೋ ಅವರ ಒಳಿತನ್ನು ಮಾಡುವುದಕ್ಕಾಗಿ ಅಷ್ಟೇ. ಒಬ್ಬ ತಂದೆಯಾಗಿ ನೀನು ಕುಟುಂಬದಲ್ಲಿ ಮಕ್ಕಳ ಪಾಲನೆ ಪೋಷಣೆ ಮಾಡಬೇಕು. ಒಬ್ಬ ಗಂಡನಾಗಿ ನಿನ್ನ ಹೆಂಡತಿ ಮಕ್ಕಳನ್ನು ನೀನು ಪೋಷಿಸಬೇಕು. ಅವರ ಬಗ್ಗೆ ನೀನು ಕಳಕಳಿ ಇರಬೇಕು, ಅವರನ್ನು ಪ್ರೀತಿಸಬೇಕು, ಅವರ ಜೀವನವನ್ನು ರೂಪಿಸಬೇಕು ತಂದೆಯಾಗಿ. ಇದು ನಿನ್ನ ಕರ್ತವ್ಯ. ಒಬ್ಬ ಮಂತ್ರಿಯಾಗಿ, ಒಬ್ಬ ಶಾಸಕನಾಗಿ, ಜನರಿಂದ ಚುನಾಯಿಸಲ್ಪಟ್ಟವನು ಆತನು ಆ ಇಡೀ ಎಷ್ಟು ಆತನ ಒಂದು ಕ್ಷೇತ್ರವಿದೆ, ಇಡೀ ಕ್ಷೇತ್ರದ ಜನರಿಗೆ ಆತನ ಸೇವೆಯನ್ನು ಸಲ್ಲಿಸಬೇಕು, ಅವರ ಸೇವೆ ಮಾಡಬೇಕು. ಬರೀ ಮಾಲೆಗಳನ್ನು ಧರಿಸಿಕೊಳ್ಳುವುದಲ್ಲ. ತಾನು ಶಾಸಕನು, ತಾನು ಮಂತ್ರಿ ಎಂಬುದು ತನ್ನ ಆ ಒಂದು ರೀತಿ ವೈಭವಿ ಜೀವನದ ಮೂಲಕ ಜನರ ಮೇಲೆ ದಬ್ಬಾಳಿಕೆಯನ್ನು ನಡೆಸುವುದಕ್ಕಲ್ಲ, ಜನರ ಸೇವೆ ಮಾಡಲು, ಜನರ ಕಷ್ಟಗಳನ್ನು ತಿಳಿದುಕೊಳ್ಳಲು, ಜನರ ಮನಸ್ಥಿತಿಯನ್ನು ತಿಳಿದುಕೊಳ್ಳಲು, ಜನರ ಭಾವನೆಗಳನ್ನು ತಿಳಿದುಕೊಳ್ಳಲು, ಅವುಗಳಿಗೆ ಸ್ಪಂದಿಸಿ ಆ ಜನರ ಕಷ್ಟವನ್ನು ದೂರ ಮಾಡಲು, ಆ ಜನರಿಗೆ ಬೇನು ಸವಲತ್ತುಗಳು ಅದನ್ನು ಕೊಡಲು ಆ ಸ್ಥಾನಕ್ಕಾಗಿ ಆರಿಸಲ್ಪಟ್ಟವನು. ಒಬ್ಬ ಧಾರ್ಮಿಕ ಗುರುವಾಗಿ ನೀನು ಸ್ಥಾನದಲ್ಲಿ ಆರಿಸಲ್ಪಟ್ಟಿದ್ದೀಯಾ, ಅಭಿಷೇಕಿಸಲ್ಪಟ್ಟಿದ್ದೀಯಾ. ಜನರಿಗೆ ಹಿತವನ್ನು ಮಾಡಲು, ಭಕ್ತರಿಗೆ ನೀನು ದೇವರ ಖಂಡಿತ ಅನುಭವವನ್ನು ಕೊಡಲು, ಆ ಒಳ್ಳೆತನವನ್ನು ಕೊಡಲು. ಬರೀ ಗುರುವಾಗಿ, ಒಬ್ಬ ಧಾರ್ಮಿಕ ಗುರುವಾಗಿ ನೀ ಜನರನ್ನು ನಿನ್ನ ಇಚ್ಛೆ ಬಗ್ಗೆ ನಡೆಸಿಕೊಳ್ಳಲಿಕ್ಕೆ ಅಲ್ಲ, ದೇವರ ಪ್ರೀತಿಯನ್ನು ಅವರಿಗೆ ತೋರಿಸಲು. ಆ ಪ್ರೀತಿ ನಿನ್ನಲ್ಲಿ ಇರಬೇಕು. ಅದನ್ನು ಅಂಥ ಸ್ಥಾನ ನಿನಗೆ ಕೊಡಲ್ಪಟ್ಟಿದೆ. ಇದು ದೇವರಿಂದ ಕೊಡಲ್ಪಟ್ಟಿದೆ, ನಿನ್ನ ಸ್ವಂತ ಇಚ್ಛೆಯಿಂದ ಅಲ್ಲ. ಇದನ್ನು ತಿಳಿದು ನೀನು ಅವರ ಸೇವೆ ಮಾಡಬೇಕು. ಯಾವುದಕ್ಕೆ ನೇಮಿಸಲ್ಪಟ್ಟಿದೆ ಅದನ್ನೇ ನೀನು ಮಾಡಬೇಕು ವಿನಃ ಬೇರೆ ಅಲ್ಲ. ಒಂದು ವೇಳೆ ಅದನ್ನು ನೀನು ಮಾಡಲ್ಲವೆಂದಾದರೆ ದ್ರೋಹ ಬಗೆಯುತ್ತೀಯ. ಯಾವಾಗ ಒಬ್ಬ ಧಾರ್ಮಿಕ ಗುರುವಾಗಿ ನೀನು ಇರುವಂಥ ಧಾರ್ಮಿಕ ಕ್ಷೇತ್ರದ ಜನರಿಗೆ ನೀನು ಸರಿಯಾಗಿ ಅವರಿಗೆ ಖಂಡಿತವಾಗಿ ಆ ದೇವರ ದಾರಿಯಲ್ಲಿ ನಡೆಯಲು ನಿನಗೆ ಅವರಿಗೆ ಸಹಾಯ ಮಾಡಲ್ಲ, ಅವರ ಸೇವೆ ಮಾಡಲ್ಲ, ನೀನು ಖಂಡಿತ ಆ ಭಕ್ತರಿಗೆ ದ್ರೋಹ ಬಗೆಯುವ ಧರ್ಮಗುರು ಆಗುವೆ, ಧಾರ್ಮಿಕ ಗುರು ಆಗುವೆ. ಅದೇ ರೀತಿಯಲ್ಲಿ ಕ್ಷೇತ್ರದ ಜನರಿಗೆ ಪ್ರತಿನಿಧಿಯಾಗಿ ಆರಿಸಲ್ಪಟ್ಟವನು ಆ ಜನರ ಒಳ್ಳೆತನ ಬಿಟ್ಟು ತನ್ನದೇ ಒಳಿತನ್ನು ನೋಡಿಕೊಳ್ತಾನೆ. ತನ್ನ ಬಗ್ಗೆ ಹಿತಾಸಕ್ತಿಗಳ ಬಗ್ಗೆ ಅವನು ಕೆಲಸ ಮಾಡ್ತಾನೆ. ಬರೀ ತನ್ನ ಇಚ್ಛೆಯಲ್ಲಿ ನಡೆಯುತ್ತಾನೆ. ಜನರ ಬಗ್ಗೆ ಏನು ಕಾಳಜಿ ಇಲ್ಲ. ಸ್ವಂತ ಒಳ್ಳೆಯದಕ್ಕಾಗಿ ಅವನು ಎಲ್ಲವನ್ನು ಮಾಡ್ತಾನೆ. ಅವನು ದ್ರೋಹ ಬಗೆಯುತ್ತಾನೆ. ಇಡೀ ಕ್ಷೇತ್ರದ ಜನರಿಗೆ ದ್ರೋಹ ಬಗೆಯುತ್ತಾನೆ. ಸಹೋದರ ಸಹೋದರರೇ,
ನಮಗೆ ಪ್ರತಿಯೊಬ್ಬರಿಗೂ ಈ ಲೋಕದಲ್ಲಿ ಒಂದು ಸ್ಥಾನ ಕೊಡಲ್ಪಟ್ಟಿದೆ. ಯಾರೊಬ್ಬರಿಗೂ ಒಂದೊಂದು ಸ್ಥಾನ ಕೊಡಲ್ಪಟ್ಟಿದೆ. ಯಾಕೆ? ಜನರ ಸೇವೆಗಾಗಿ, ಜನರ ಸೇವೆಗಾಗಿ, ಜನರಿಗೆ ಒಳಿತನ್ನು ಮಾಡುವುದಕ್ಕಾಗಿ, ದೇವರ ಕೆಲಸವನ್ನು ಮಾಡುವುದಕ್ಕಾಗಿ. ಯಾಕೆ ನಮಗೆ ನಾವು ನೇಮಿಸಲ್ಪಟ್ಟವು ದೇವರಿಂದ. ದೇವರಿಂದ ನೇಮಿಸಲ್ಪಟ್ಟವರು ನಾವು ದೇವರ ಕೆಲಸವನ್ನು ಮಾಡಬೇಕು. ನಮ್ಮ ಕೆಲಸ ಅಲ್ಲ, ಇದು ದೇವರ ಇಚ್ಛೆ. ಆದ್ದರಿಂದ ಆ ದೇವರ ಕೆಲಸವನ್ನು ಮಾಡುವುದೇ ನಮ್ಮ ಗುರಿ. ಹಾಗಿರುವಾಗ ಅದನ್ನು ಮಾಡಲ್ಲವೆಂದಾದರೆ ನಾವು ದ್ರೋಹಿಗಳಾಗಲ್ಲವೇ? ದೇವರಿಂದ ನೇಮಿಸಲ್ಪಟ್ಟವರು ದೇವರ ಕೆಲಸ ಮಾಡುವುದಿಲ್ಲವೆಂದಾದರೆ ನಾವು ದ್ರೋಹ ಬಗೆಯುವುದಿಲ್ಲವೇ? ಜನರಿಂದ ಆರಿಸಲ್ಪಟ್ಟವರು ಜನರ ಹಿತಕ್ಕಾಗಿ ಕೆಲಸ ಮಾಡುವುದಿಲ್ಲವೆಂದರೆ ಜನರಿಗೆ ದ್ರೋಹ ಬಗೆಯುವುದಿಲ್ಲವೇ? ಹಾಗಾದರೆ ದ್ರೋಹಿಗಳಾಗುತ್ತೇವೆ ನಾವು. ದೇಶದ ಕೆಲಸಕ್ಕಾಗಿ ನೇಮಿಸಲ್ಪಟ್ಟವರು ದೇಶಕ್ಕಾಗಿ ಅವರು ಕೆಲಸ ಮಾಡದಿದ್ದರೆ, ವಿರುದ್ಧವಾಗಿ ಕೆಲಸ ದೇಶದ್ರೋಹಿಗಳಾಗುವುದಿಲ್ವೇ? ಇದೇ ದೇವರ ವಾಕ್ಯ ನಮಗೆ ಹೇಳುತ್ತೆ, ಯಾರು ನಾವು ದ್ರೋಹಿಗಳಾಗಬಾರದು. ಇಡೀ ಜನಗಳು ನಮ್ಮ ವಿಶ್ವಾಸಿಸ್ತಿದೆ. ದೇವರ ಮೇಲೆ ಇರುವಂಥ ವಿಶ್ವಾಸ ನಮ್ಮಲ್ಲಿ ದೇವರಿರ್ತಾರೆ. ಒಬ್ಬ ಗೌರವ ಸ್ಥಾನದಲ್ಲಿ ಇದ್ದವನು ದೇವರಿಂದ ನೇಮಿಸಲ್ಪಟ್ಟವನು, ಜನರ ಮೂಲಕ ದೇವರಿಂದ ನೇಮಿಸಲ್ಪಟ್ಟವನು. ಆತನ ಗೌರವ ಸ್ಥಾನದಲ್ಲಿ ಇರುವುದು ಎಲ್ಲರ ಜನರ ಒಳಿತಿಗಾಗಿ. ಹಾಗಿರುವಾಗ ಎಲ್ಲರೂ ಆತನ ಮೇಲೆ ವಿಶ್ವಾಸವನ್ನು ಇಡ್ತಾರೆ. ಆ ವಿಶ್ವಾಸಕ್ಕೆ ದ್ರೋಹ ಬಗೆದಲ್ಲಿ ಆತನು ಖಂಡಿತವಾಗಿ ಆ ಸ್ಥಾನಕ್ಕೆ ಅರ್ಹನಲ್ಲ. ಹಾಗಾದರೆ ನಾವು ಪ್ರತಿಯೊಬ್ಬರು ಸಹೋದರ ಸಹೋದರರೇ, ನಮ್ಮ ಜೀವನದಲ್ಲಿ ಆ ಜನರ ವಿಶ್ವಾಸಕ್ಕೆ, ದೇವರ ವಿಶ್ವಾಸಕ್ಕೆ ಪಾತ್ರರಾಗೋಣ. ಯಾವುದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಯಾರೊಬ್ಬರಾದರೂ ನಾವು ಯಾವುದೇ ಸ್ಥಾನದಲ್ಲಿರಬಹುದು, ನಾವು ನಮ್ಮ ಒಳಿತಿಗೆ ಕೆಲಸ ಮಾಡೋರು ಆಗುವುದು ಬೇಡ. ಇತರರ ಒಳಿತಿಗಾಗಿ ಕೆಲಸ ಮಾಡುವವರು ಆಗೋಣ. ನಮ್ಮ ಸ್ವಾರ್ಥ ಸಾಧನೆಗಾಗಿ ಬದುಕುವುದಲ್ಲ, ಆದರೆ ಜನರ ಒಳ್ಳೆಯದಕ್ಕಾಗಿ, ದೇವರ ಕೆಲಸಕ್ಕಾಗಿ ನಮ್ಮ ಜೀವನದಲ್ಲಿ ನಾವು ಬದುಕುತ್ತಾ ಆ ಸಾರ್ಥಕ ಬದುಕನ್ನು ನಾವು ದೇವರಿಗೆ ಸಮರ್ಪಿಸೋಣ. ಇದಕ್ಕಾಗಿ ದೇವರಲ್ಲಿ ಒಂದು ಗಳಿಗೆ ಪ್ರಾರ್ಥಿಸೋಣ. ದಯಾಮಯಿ ದೇವರೇ, ಈ ನಮ್ಮ ಜೀವನದಲ್ಲಿ ನಾವು ಯಾವ ಸ್ಥಾನದಲ್ಲಿ ಇದ್ದೇವೆ ಇವೆಲ್ಲವೂ ನಿಮ್ಮಿಂದ ಕೊಡಲ್ಪಟ್ಟಿದೆ. ಆದರೆ ಸ್ವಾರ್ಥಕ್ಕೆ ಒಳಗಾಗಿ ಹಲವಾರು ನಾವು ಜೀವನದಲ್ಲಿ ನಮ್ಮ ಜನರಿಗೆ ನಾವು ದ್ರೋಹ ಬಗೆಯುತ್ತೇವೆ, ನಮ್ಮನ್ನು ಪ್ರೀತಿಸಿದವರಿಗೆ ದ್ರೋಹ ಬಗೆಯುತ್ತೇವೆ, ನಮಗೆ ಈ ಸ್ಥಾನದಲ್ಲಿ ತಂದಿರುವವರಿಗೆ ದ್ರೋಹ ಬಗೆಯುತ್ತೇವೆ, ನಿಮಗೂ ದ್ರೋಹ ಬಗೆಯುತ್ತೇವೆ. ಇಂತಹ ದ್ರೋಹಿಗಳಾಗಿ ಬದುಕದೆ ನಮ್ಮ ಜೀವನದ ಪರಿವರ್ತನೆಯನ್ನು ಮಾಡಿ, ಯಾವ ಸ್ಥಾನದಲ್ಲಿ ನೀವು ನಮಗೆ ಕೊಟ್ಟಿದ್ದೀರಿ ಆ ಗೌರವವನ್ನು, ಅದನ್ನು ಉಳಿಸಿಕೊಂಡು ಜನರ ಹಿತಕ್ಕಾಗಿ ಬಾಳಲು, ಈ ನಿಮ್ಮ ವಾಕ್ಯದಂತೆ ನಡೆಯಲು ಆ ಶಕ್ತಿಯನ್ನು ನಮಗೆ ಕೊಡಿರಿ ನಾವೆಂದು ಪ್ರಾರ್ಥಿಸ್ತೇವೆ. ಆಮೆನ್.